ಪುತ್ತೂರು ದೇವತಾ ಸಮಿತಿ ಅಧ್ಯಕ್ಷರು, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ, ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಸಮಿತಿ ಸಂಚಾಲಕ, ಸಾಮಾಜಿಕ ಧಾರ್ಮಿಕ ಮುಂದಾಳು ಎನ್ ಸುಧಾಕರ್ ಶೆಟ್ಟಿ ಸೆಪ್ಟೆಂಬರ್ 10ರ ರಾತ್ರಿ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಇಹಲೋಕಕ್ಕೆ ವಿದಾಯ ಹೇಳಿದ್ದಾರೆ. ಅಪ್ರತಿಮ ದಿವ್ಯ ಭಕ್ತರು ಕೂಡ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಕೂಡ, ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಸರ್ವ ಜನರು ಸ್ವೀಕಾರ ಮಾಡುವಂಥ ವ್ಯಕ್ತಿಯನ್ನು ಇವತ್ತು ಪುತ್ತೂರಿನ ಜನ ಕಳ್ಕೊಂಡಿದ್ದಾರೆ. ಈ ಭಾಗದ ಎಲ್ಲ ಜನರು ಕಳ್ಕೊಂಡಿದ್ದಾರೆ. ಎಲ್ಲರಿಗೂ ಮಾರ್ಗದರ್ಶಕರಾಗಿ ಈ ಸಮಾಜದಲ್ಲಿ ಹೇಗೆ ಬದುಕಬಹುದು ಅನ್ನೋನು ಜನಗಳಿಗೆ ಹೇಳಿದಂಥ ಒಂದು ವ್ಯಕ್ತಿ. ಪುತ್ತೂರಿನ ಜನತೆಗೆ ತುಂಬಲಾರದಂಥ ನಷ್ಟ ಆಗಿದೆ. ಕಾಂಗ್ರೆಸ್ ನಾಯಕನಾಗಿ ಅಲ್ಲ, ಸಾಮಾಜಿಕ ಒಂದು ನಾಯಕತ್ವ ಉಳ್ಳವರಾಗಿ ಎಲ್ಲದರಲ್ಲೂ ಕೆಲಸ ಮಾಡ್ತಾ ಇದ್ದಂಥವರು ಸುಧಣ್ಣ. ಪುತ್ತೂರಿನ ಜನಮಾನಸದ ಪ್ರೀತಿಯನ್ನು ಗಳಿಸಿರತಕ್ಕಂಥ ಸುಧಾಕರ್ ಶೆಟ್ಟಿ ನಿಧನದಿಂದ ಸಮಾಜಕ್ಕೆ ಅಪಾರವಾಗಿರತಕ್ಕಂತಹ ನೋವು ತಂದಿದೆ. 1957ರಲ್ಲಿ ದಿವಂಗತ ಹನುಮಂತ ಮಲ್ಯ ಪುತ್ತೂರಿನ ಕೋರ್ಟ್ ಮೈದಾನದಲ್ಲಿ ಆರಂಭಿಸಿದ್ದ ಗಣೇಶೋತ್ಸವವನ್ನು ಒಂದೊಮ್ಮೆ ಜೋಕುಲೆ ಗಣಪತಿ ಎಂದೇ ಕರೆಯಲಾಗುತ್ತಿತ್ತು. ಮಲ್ಯರು ನಿಧನರಾದ ಬಳಿಕ ಅದರ ಜವಾಬ್ದಾರಿಯನ್ನು ಹೊತ್ತುಕೊಂಡ ಸುಧಾಕರ ಶೆಟ್ಟಿ ಕಳೆದ 44 ವರ್ಷಗಳಿಂದ ಯಾವುದೇ ಲೋಪವಿಲ್ಲದೆ ಗಣೇಶೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದವರು. ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ದೇವಳದ ಅಭಿವೃದ್ಧಿ ಕಾರ್ಯಗಳನ್ನು ಮುತುವರ್ಜಿ ವಹಿಸಿ ಮಾಡಿದ್ದರು. ಪ್ರತಿಯೊಬ್ಬ ಭಕ್ತರಿಗೂ ಮನಮುಟ್ಟುವ ರೀತಿಯಲ್ಲಿ, ಆ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟುವ ರೀತಿಯಲ್ಲಿ ಗಣಪತಿಯ ಆರಾಧನೆಯನ್ನು ಮಾಡ್ತಾ ಇದ್ದಂಥವರು ಸುಧಾಕರ್ ಶೆಟ್ಟಿಯವರು. ಇವತ್ತು ಪಕ್ಷ ಯಾವುದೇ ಇರಬಹುದು, ಆದರೆ ನಾವು ಬಹಳಷ್ಟು ಆತ್ಮೀಯವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥ ಒಬ್ಬ ವಿಶಿಷ್ಟ ಗುಣವುಳ್ಳಿರ್ತಕ್ಕಂಥ ಒಬ್ಬ ನಾಯಕ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದ್ದಲ್ಲದೆ 2 ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಭವ ಅನುಭವಿಸಿದ್ದರು. ಪುತ್ತೂರು ವಿವೇಕಾನಂದ ಕಾಲೇಜಿನ ಪ್ರಥಮ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ, NSUI ಘಟಕದ ಅಧ್ಯಕ್ಷರಾಗಿ, ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಎನ್ ಸುಧಾಕರ್ ಶೆಟ್ಟಿ ಎಲ್ಲರೊಂದಿಗೂ ಬೆರೆತು ಬದುಕಿದ ಅಜಾತ ಶತ್ರು. ಆಯುಷ್ಯದಾದ್ಯಂತ ಅನೇಕ ಅಡ್ಡಿ ಆತಂಕಗಳನ್ನು ವಿಧಿ ಒಡ್ಡಿದ್ದರೂ ಧೈರ್ಯಗೆಡದೆ ಸ್ವಶಕ್ತಿ ಸಾಮರ್ಥ್ಯ ಸಂಕಲ್ಪದಿಂದ 80 ವಸಂತಗಳನ್ನು ಪೂರೈಸಿ ಇಹಲೋಕಕ್ಕೆ ವಿದಾಯ ಹೇಳಿದ ಸುಧಾಕರ ಶೆಟ್ಟಿ ಅವರದ್ದು ಎಂದೂ ಮರೆಯಲಾಗದ ವ್ಯಕ್ತಿತ್ವ. ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಒಬ್ಬ ಪ್ರಬಲ ಜಾತ್ಯತೀತ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು. ಅವರ ಅಗಲುವಿಕೆಯನ್ನು ಅವರ ಕುಟುಂಬ ವರ್ಗದವರಿಗೆ ಮತ್ತು ಎಲ್ಲ ಸಮಾಜ ಬಾಂಧವರಿಗೆ ಸ್ಮರಿಸುವಂತಹ ಶಕ್ತಿಯನ್ನು ಆ ಮಹಾಲಿಂಗೇಶ್ವರ ದೇವರು ನೀಡಲಿ. ನಮಗೆ ಒಂದು ಒಳ್ಳೆಯ ಸಲಹೆ ಕೊಡುವಂಥ ಒಂದು ದೊಡ್ಡ ವ್ಯಕ್ತಿತ್ವ ಉಳ್ಳವರು. ಸರಳತೆ, ಸೌಜನ್ಯ, ಔದಾರ್ಯ, ಕಲಾಪ್ರೇಮ, ರಸಿಕತೆ, ಸೂಕ್ಷ್ಮತೆಯಿಂದ ಕೂಡಿದ್ದ ಸುಧಾಕರ ಶೆಟ್ಟಿಯವರ ವ್ಯಕ್ತಿತ್ವ ಅವರ ಸಾಧನೆಗಳಿಗಿಂತಲೂ ಮೇರುಮಟ್ಟದ್ದು. ವೈಫಲ್ಯವನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಬದುಕಿನಲ್ಲಿ ನಿರಂತರ ಹೋರಾಡುತ್ತಾ ಸ್ವಯಂ ಪ್ರತಿಭೆಯಿಂದಲೇ ಬೆಳಗಿದ ಎನ್ ಸುಧಾಕರ ಶೆಟ್ಟಿ ಅವರ ಆಚಾರ ವಿಚಾರ, ದಾನ ಧರ್ಮ ಹಾಗೂ ತ್ಯಾಗಮಯ ಮನೋಭಾವ ಈ ಮಣ್ಣಿನಲ್ಲಿ ಶಾಶ್ವತ. ಸ್ವಾರ್ಥದ ಸೋಂಕಿಲ್ಲದೆ, ಅಧಿಕಾರ ಸ್ಥಾನಮಾನದ ದಾಹವಿಲ್ಲದೆ ಇದ್ದಷ್ಟು ಕಾಲ ಸಮರ್ಪಕವೆನಿಸುವ ಸಮರ್ಥ ಆಡಳಿತ ನೀಡಿ ಎಲ್ಲರ ಪ್ರೀತಿ ಪ್ರಶಂಸೆ ಗಳಿಸಿದ್ದು ಈಗ ಇತಿಹಾಸವಾದರೂ ಎನ್ ಸುಧಾಕರ ಶೆಟ್ಟಿ ವ್ಯಕ್ತಗೊಳಿಸುತ್ತಿದ್ದ ಸ್ನೇಹ, ಸರಳತೆ, ಸೌಮ್ಯ ಸ್ವಭಾವ, ಮಾನವೀಯತೆ ಎಂದೂ ಮರೆಯಲಾಗದು. ಪತ್ನಿ ಗೀತಾ, ಪುತ್ರರಾದ ಅಭಿಷೇಕ್, ಅಭಿಜಿತ್ ಮತ್ತು ಅಪಾರ ಬಂಧು ಬಳಗವನ್ನು ಅಗಲಿದ ಈ ದಿವ್ಯಚೇತನಕ್ಕೆ ಸುದ್ದಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.